Thank you, Madhu and Prasanna. City Gold presents Red FM Tulu Film Awards powered by Chili Willy in association with Red Rocks Group. And ಈಗ ಸದ್ಯಕ್ಕೆ ಇನ್ನೊಂದು ಅವಾರ್ಡ್ ಕೊಡೋದು ಬಾಕಿ ಇದೆ, ಅದು ಯಾವುದು ಅಂತ ಸ್ವಲ್ಪ ಸೊ ಈಗ ನಂಗೆ ಪ್ರಪಂಚದಲ್ಲಿ ಅತಿ ಫೇಮಸ್ ಡ್ಯಾನ್ಸರ್ ಯಾರು? ಫೇಮಸ್ ಡ್ಯಾನ್ಸರ್ ರೂಮಲ್ಲಿ ಬಾಗ್ಲು ಹಾಕೊಂಡು ನಾವೇ ಡ್ಯಾನ್ಸ್ ಮಾಡಿದಾಗ ನಮ್ಗೆ ನಾವೇ ಫೇಮಸ್ ಅಂತ ಅನ್ಕೋತೀವಿ. ಅಂದ್ರೆ ಕನ್ನಡಿ ನೋಡ್ಕೊಂಡು ನಾವೇ ಡ್ಯಾನ್ಸ್ ಮಾಡೋದಲ್ಲ, ನೀನೇ ಫೀಮೇಲ್ ಮೈಕಲ್ ಜಾಕ್ಸನ್ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಆಕ್ಚುಲಿ ನಮ್ಮನ್ನ ನಾವೇ ನಮ್ಮೊಂದು ಕಾನ್ಫಿಡೆನ್ಸ್ ಬೆಳಿಬೇಕಾದ್ರೆ ನಾವೇ ಬೆಸ್ಟ್ 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 ಅಂತ ಇರ್ಬೇಕಂತೆ. ಅಟ್ ಲಾಸ್ಟ್ ಯಾವತ್ತಾರು ಒಂದ್ ದಿವಸ ನಾವು ಬೆಸ್ಟ್ ಆಗೇ ಆಗ್ತೀವಿ ಅಂತ ನಮ್ಮ ಬೆನ್ನನ್ನ ನಾವೇ ತಟ್ಕೊಳ್ಳೋದು, ಆಮೇಲೆ ಬೇರೆಯವ್ರು ತಟ್ತಾರೆ ಅಂತ ಅಲ್ವಾ? ಆತರ ಅದು ಒಂದು ಒಳ್ಳೆ ಐಡಿಯಾ ಅಲ್ವಾ? ಸೊ ನಮ್ಗೆ ಕಾನ್ಫಿಡೆನ್ಸ್ ಇರಬೇಕು. ಸೊ ನಾವು ಮಾಡ್ತೀವಿ ಅಂತ ಹೇಳಿ ಗೊತ್ತಿದ್ದಾಗ ಇನ್ನೊಬ್ರು ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾರೆ. ಸೊ ನಾವು ಕೂಡ ಮುಂದೆ ಬರ್ತೀವಿ. ಅಂಡ್ ಈಗ ಬೆಸ್ಟ್ ಕೊರಿಯೋಗ್ರಫಿ ಅವಾರ್ಡ್ ಅನ್ನ ನೀಡುವಂತಹ ಒಂದು ಸಮಯ. ಸೊ ನಮ್ಮ ರೆಡ್ ಎಫ್ ಎಂ ತುಳು ಫಿಲ್ಮ್ ಅವಾರ್ಡ್ಸ್ ನ ಈ ಒಂದು ಕೊರಿಯೋಗ್ರಫಿ ಅವಾರ್ಡ್ ಅನ್ನ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ದಿವ್ಯಶ್ರೀ, ಚಾಲಿಪೋಲಿಲು ಫಿಲ್ಮ್ ನ ಹೀರೋಯಿನ್ ದಿವ್ಯಶ್ರೀ ಅಂಡ್ ಮಿಸ್ಟರ್ ಸಂದೀಪ್ ಮಲಾನಿ, ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀರಿ. The best choreography award goes to Madan Harini, movie Telikeda Polli. Congratulations, Mr. Madan Mohini. This is a wonderful honor that I want to say something. Yeah, 1993 in a first picture, Bangar Patler, I acted in that film and I had a song in the film which was choreographed by Madan Harini. It's an honor that today I'm giving an award to the choreographer who choreographed my first song of my career, Mr. Madan Harini. Put your hands together for Madan Harini. Movie Telikeda Polli. For the movie Telikeda Polli. ತೆಲಿಕೆದ ಬೊಳ್ಳಿ ಟೀಮ್ ಹಿಡ್ದು ಇರಣ್ಣ ಮುಲ್ಪ ಇತ್ತೆರಡ ಆಕ್ಲ ಪರವಾದ ಅವಾರ್ಡ್ ಜೊತೆ ನೋಡೋದಕ್ಕೆ ಕೇಂದ್ರಲ್ಲೇ ತೆಲಿಕೆದ ಬೊಳ್ಳಿ ಟೀಮ್ ಹಿಡ್ದು Hero Arjun. Arjun is there? ಜಿ ಅರ್ಜುನ್ನ ಮಮ್ಮಿ ಬರೋದಿಲ್ಲ ರೀ. Okay, Arjun's. Ladies and gentlemen, please put your hands together for Best Choreography Award. Madan Harini, Telikeda Bolli movie ಗಾದ ಅಂಚನೆ ಆಗಲ ಟೀಮ್ ಹಿಡಿದು ಅವಾರ್ಡ್ ಅಂತ ತಂದ್ರೆ ತೆಲಿಕೆದ ಬಳ್ಳಿ ಮೂವಿ ಬಾರಿ ಐಟ ಪರ್ಫಾರ್ಮೆನ್ಸ್ ಕೊರ್ನ ಅರ್ಜುನ್ ಕಾಪಿಕಾಡ್ ಮೇರ್ನ ಮಮ್ಮಿ ಬರೋದಿಲ್ಲ ಜೋರನೆ ತಾಟಿ. Put your hands together for Sharmila Kapikad. Super Hits 93.5 Red FM पर पेर इतिहासनु कळलदालट तुಳುವಪ್ಪೆನ ಸುಗಿತ ಶುರು. Thank you so much presenters and thank you madam for accepting the award. ಹಾಗೆ ಮೂವಿಂಗ್ ಅಹೆಡ್, ಕೆಲವೊಂದು ವಿಷಯಗಳನ್ನ ಮನೆಯಲ್ಲಿ ಮಾಡಬಹುದು, ಕೆಲವೊಂದನ್ನ ಮನೆಯಲ್ಲಿ ಮಾಡಬಾರ್ದು. ಹೆಚ್ಚಿನ ಟೈಮ್ ಎಲ್ಲಿಯರ್ ದಿಂಚಿ ಮಲ್ಲಾಪನ ಮುಟ್ಟೆ ಇಲ್ಲ ಒಂಜೇ ಪನ್ನೊಂದು ಬೈದಿನಿ ಅವು ಮಲ್ಪರೆ ಬಲ್ಲಿ. ಒನ್ ಸೆಕೆಂಡ್ ಅದೇನ್ ಮನೇಲಿ ಮಾಡಬಹುದು ಮಾಡಬಾರ್ದು, ನೀನ್ ಎಂತದೆಲ್ಲ ಮಾಡ್ತೀಯ ಅಂದ್ರೆ ವಿದೌಟ್ ಎನಿ ಎಕ್ಸ್ಪರ್ಟ್ ಗೈಡೆನ್ಸ್ ಸಂದಿರ್ಬೇಕಾದ್ರೆ ಹೇಳ್ತಾ ಬಂದಿದ್ರು ಅವೇನ್ ಮಲ್ಪರೆ ಬಲ್ಲಿ, ಇನ್ನೇನ್ ಮಲ್ಪರೆ ಬಲ್ಲಿ, ಇಂಚ ಮಲ್ಪರೆ ಬಲ್ಲಿ, ಅಂಚ ಮಲ್ಪರೆ ಬಲ್ಲಿ ಇಂದು. ಸೊ ಇತ್ತ ಯಾರು ಬಂದಿಲ್ಲ ಸ್ಟೇಜ್ ನೆಕ್ಸ್ಟ್ ದಾದ ಮಾತ ಆಪುಂಡ ಅವೇನ್ ಏರ್ಲ ಇಲ್ಲದ ಮಲ್ಪರೆ ಬಲ್ಲಿ ದಯಪನ್ನಾಗ ಬರ್ಪಿ ವರ್ಷ ರೆಡ್ ಎಫ್ ಎಂ ತುಳು ಫಿಲ್ಮ್ ಅವಾರ್ಡ್ಸ್ ದ ರಡ್ನೇ ಎಪಿಸೋಡ್ ಸರಿಟ್ ಕೈಕಾರ್ ಗಟ್ಟಿತದ ಮೂಲೇಕುಲೊಂದು ಅವಾರ್ಡ್ ತೋಡುಂದಾಂಡ ನೆನ್ ಮಲ್ಪರೆ ಬಲ್ಲಿ. ದಿಸ್ ಇಸ್ ದ ಓನ್ಲಿ ಕಾಷನ್ ಐ ಆಮ್ ಗಿವಿಂಗ್ ಯು. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ನೆಕ್ಸ್ಟ್ ಪರ್ಫಾರ್ಮೆನ್ಸ್. ನ್ಯಾಷನಲ್ ಟಿವಿಗಳಲ್ಲಿ ಇವರು ಪರ್ಫಾರ್ಮ್ ಮಾಡಿದ್ದಾರೆ, ನ್ಯಾಷನಲ್ ಕಾಂಪಿಟೇಷನ್ ವಾಹಿನಿಯಲ್ಲಿ ವಿನ್ ಆಗಿದ್ದಾರೆ. ಜೊತೆಗೆ 7 ಅಪ್ ನ ವಿನ್ನರ್ಸ್ ಕೂಡ. ಸನಾಸ್ ಫ್ರಿಕ್ಷನ್ಸ್ ಡಾನ್ಸ್ ಕ್ರೂ ಆಲ್ ದ ವೇ ಫಾರ್ ಯು ಟು ಪ್ರೆಸೆಂಟ್ ಅ ಬ್ಯೂಟಿಫುಲ್ ಹಿಪ್ ಹಾಪ್ ಡಾನ್ಸ್. ವೇದಿಕೆ ಮೇಲೆ ಸನಾಸ್ ಫ್ರಿಕ್ಷನ್ಸ್ ಡಾನ್ಸ್ ಕ್ರೂ.
Monster kill! I will kill your monster. That's good. Let's celebrate the Thalaiva in Chennai style. This is the Freak Show. ಅಂಡ್ ಈಗ ನಮ್ಮ ತುಳುನಾಡಿನ ಇನ್ನೊಂದು ಚಿತ್ರ ದೇವ್ ಪೂಜೆಯ ಒಂದು ಆಡಿಯೋ ಲಾಂಚ್ ಅನ್ನ ಮಾಡ್ತಾ ಇದ್ದೀವಿ. ಸೊ ನಾನು ಕೆಲವು ಹೆಸರುಗಳನ್ನ ಕರಿತೀನಿ. ಸೊ ದಯವಿಟ್ಟು ತಾವು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಕನ್ನಡ ಚಲನಚಿತ್ರ ಮಂಡಳಿಯ ಒಬ್ಬರು ಸದಸ್ಯರಾದಂತಹ ಆನಂದ್ ಪಿ ರಾಜು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಮಣಿಕಾಂತ್ ಕದ್ರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಅನುರಾಧ ಭಟ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಮಿಸ್ಟರ್ ಧನಂಜಯ ವರ್ಮಾ ಅವರು ಕೂಡ ಮೇಲ್ ಬರಬೇಕು, ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಐಶಾನಿ ಶೆಟ್ಟಿ ಅವರು ಕೂಡ ವಾಸ್ತು ಪ್ರಕಾರ ನಟಿ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ, ಹಾಗೇನೆ ಸುನಿಲ್ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೇನೆ ಮಿಸ್ಟರ್ ರಾಜಶೇಖರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಮಿಸ್ಟರ್ ದೇವಾನಂದ್ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಳು ಚಲನಚಿತ್ರದ ಒಂದು ಆಡಿಯೋ ದೇವಪೂಜೆ ಚಿತ್ರದ ಆಡಿಯೋ ರಿಲೀಸ್ ತಮ್ಮೆದುರಿಗೆ ನಡೀತಾ ಇದೆ. ಒಂದು ರೆಡ್ FM ತುಳು ಫಿಲ್ಮ್ ಅವಾರ್ಡ್ಸ್ ಸೆಕೆಂಡ್ ಸೀಸನ್ ಅಲ್ಲಿ ಮೋಸ್ಟ್ಲಿ ಈ ಒಂದು ಮೂವಿ ನಮ್ಮ ಅವಾರ್ಡ್ ನಲ್ಲಿ ಇದ್ರೂ ಇರಬಹುದು. ಜೋರಾದ ಚಪ್ಪಾಳೆ ಬೇರೆ ದೇವಪೂಜೆ ಚಲನಚಿತ್ರ ತಂಡಕ್ಕೆ. ಬೇರೆ ದೇವಪೂಜೆ ಚಲನಚಿತ್ರದ ಆಡಿಯೋ ಸಿಡಿ ರಿಲೀಸ್ ಮಾಡ್ತಾ ಇದ್ದೀವಿ.
ಇವತ್ತು ನಾಮಿನೇಟ್ ಆಗಿರುವಂತಹ ಬೆಸ್ಟ್ ಫೀಮೇಲ್ ಸಿಂಗರ್ಗೆ ನಾಮಿನೇಟ್ ಆಗಿರುವಂತಹ ಅನುರಾಧ ಭಟ್ ಅವರು ನನ್ನ ಜೊತೆನಲ್ಲಿದ್ದಾರೆ. ನಮಸ್ಕಾರ ಮ್ಯಾಡಮ್. ನಮಸ್ಕಾರ. ಹೌ ಯು, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಫಸ್ಟ್ ಎವರ್ ತುಳು ಫಿಲ್ಮ್ ಅವಾರ್ಡ್ಸ್ ನಡೀತಾ ಇದೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗ್ತಾ ಇದೆ. ಇಂಥ ಸಮಾರಂಭ ಇದೆ ಮೊದಲನೇ ಸಲ ನಡೀತಾ ಇರೋದು, ಅದು ನಾನು ಹುಟ್ಟಿದ ಊರಲ್ಲಿ. ಸೊ ಇದನ್ನು ನೋಡೋಕ್ಕೆ ಅಂತಲೇ ಅಷ್ಟು ದೂರದಿಂದ ಬಂದಿದ್ದೀನಿ, ಬೆಂಗಳೂರಿಂದ. ಆ್ಯಂಡ್ ನಾಮಿನೇಟ್ ಆಗಿರೋ ವಿಷಯನೂ ನನಗೆ ತುಂಬ ಖುಷಿ ತಂದುಕೊಟ್ಟಿದೆ. ಹಾಗೇನೆ ಸೊ ಎಷ್ಟು ಹೋಪ್ ಇದೆ ಅಂದರೆ ಒಂದು ಅವಾರ್ಡ್ ನಾಮಿನೇಟ್ ಆಗಿರೋದಾಗ ಒಂದು ಆಬ್ವಿಯಸ್ಲಿ ಸ್ವಲ್ಪ ಅಂತ ಇರುತ್ತೆ. ಸೊ ಹೌ ಯು ಫೀಲಿಂಗ್ ರೈಟ್ ನೌ? ಫೀಲಿಂಗ್ ಹ್ಯಾಪಿ ಫಾರ್ ಬೀಯಿಂಗ್ ನಾಮಿನೇಟೆಡ್ ಆಫ್ ಕೋರ್ಸ್. ಬರುತ್ತೋ ಬಿಡುತ್ತೋ ಅದು ನನಗೆ ಗೊತ್ತಿಲ್ಲ, ದೇವ್ರಿಗೆ ಬಿಟ್ಟಿದ್ದೀನಿ. ಬಟ್ ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಟ್ ಮೂವಿ. ಆ ಸಾಂಗ್ ಮೂಲಕ ಒಳ್ಳೆ ಹಾಡು ಕೊಟ್ಟಿದ್ದಾರೆ, ನೋಡೋಣ ಏನಾಗುತ್ತೆ. ಐ ಕೀಪ್ ಮೈ ಫಿಂಗರ್ಸ್ ಕ್ರಾಸ್. ಎಸ್, ಹಾಗೇನೆ ಈಗ ಅನುರಾಧ ಭಟ್ ಮ್ಯಾಮ್ ಅವರೀಗ ನಮಗೆ ಆ ಒಂದು ಲೈನ್ ಸಾಂಗ್ ಅನ್ನು ಹಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಓಕೆ, 2 ಲೈನ್ ನೆನಪಿರೋ ಅಷ್ಟು. ಖುಷಿಯಾದ ರಾಧ ರಾಧ ಪಾಂಡೆ ಜೀವ, ಸುಖ ಭಾಗ್ಯ ತೂದು ತೂದು ಕೊರಡು ಆ ದೇವ. Yeah, wonderful ma'am, and all the very best. Thank you so much. Tulu Film Awards, Tulu Film Awards, Tulu Film Awards, Tulu Film Awards, Tulu Film Awards.